ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 2ನೇ ಅಧ್ಯಾಯ 26ನೇ ಶ್ಲೋಕ. ಮುಮುಕ್ಷವಾ ಘೋರ ರೂಪಾನ್ ಹಿತ್ವಾ ಭೂತಪತೀನ್ ಅತಃ ನಾರಾಯಣ ಕಲಾಶಾಂತ ಭಜಂತಿ ಅನುಸೂಯವಾ. ಅನುವಾದ: ಮೋಕ್ಷದ ಬಗ್ಗೆ ಅತೀವ ಆಸಕ್ತಿಯುಳ್ಳವರು ನಿಜಕ್ಕೂ ಅಸೂಯಪರರಾಗಿರುವುದಿಲ್ಲ. ಅವರು ಎಲ್ಲರನ್ನೂ ಗೌರವಿಸುತ್ತಾರೆ. ಅವರು ದೇವತೆಗಳ ಭಯಾನಕ ಘೋರ ರೂಪಗಳನ್ನು ನಿರಾಕರಿಸಿದರೂ ಭಗವಂತನಾದ ವಿಷ್ಣುವಿನ ಮತ್ತು ಅವನ ಸಮಗ್ರಾಂಶಗಳ ಅತ್ಯಾನಂದದಾಯಕ ರೂಪಗಳನ್ನು ಪೂಜಿಸುತ್ತಾರೆ. ಇದಕ್ಕೆ ಶ್ಲೋಕ ಉಂಟು, ಆ ಶ್ಲೋಕವನ್ನು ಹೇಳ್ತೇನೆ. 2ನೇ ಸ್ಕಂದದಲ್ಲಿ ಸೆಕೆಂಡ್ ಕ್ಯಾಂಟೋ ಸರ್ವಿಸ್ 10ನೇ ಶ್ಲೋಕ. 2ನೇ ಸ್ಕಂದದಲ್ಲಿ ಇದಕ್ಕೆ ರಿಲೇಟೆಡ್ ಶ್ಲೋಕ ಉಂಟು. ಶುಕಮುನಿ ಹೇಳುವಂಥದ್ದು 2ನೇ ಸ್ಕಂದ 3ನೇ ಅಧ್ಯಾಯ 10ನೇ ಶ್ಲೋಕ. ಅಕಾಮ ಸರ್ವಕೋ ಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಂ. ಅಂದ್ರೆ ಈ ಶ್ಲೋಕ ಎಂತ ಹೇಳ್ತಾನೆ ಅಂದ್ರೆ ನಾವು ಈ ಬುದ್ಧಿಯನ್ನು ಯಾರಿಗೆ ಈ ಬ್ರಾಡರ್ ಇಂಟೆಲಿಜೆನ್ಸ್ ಅಂದ್ರೆ ತುಂಬಾ ವಿಶಾಲವಾದ ಬುದ್ಧಿ ಉಂಟು ಅವನಿಗೆ, ಅವ ಎಂತ ಮಾಡ್ತಾನೆ, ಯಾವುದೇ ಅವನಿಗೆ ಈ ಭೌತಿಕ ಇಚ್ಛೆ ಇರಲಿ, ಅಂದ್ರೆ ಕೆಲವರಿಗೆ ತುಂಬಾ ಭೌತಿಕ ಇಚ್ಛೆ ಇರ್ತದೆ, ಯಾವುದೇ ಭೌತಿಕ ಇಚ್ಛೆ ಇಲ್ಲದಿರಲಿ, ಅವನಿಗೆ ಮುಕ್ತಿ ಎಂತ ಹೇಳುದು ಮೋಕ್ಷ ಬೇಕಿರಲಿ, ಯಾವುದೇ ಒಂದು ಇಚ್ಛೆ ಇದ್ರು ಅವ ದೇವೋತ್ತಮ ಪುರುಷನಲ್ಲಿ ಹೋಗ್ಬೇಕಂತ ಆ ಶ್ಲೋಕ ಹೇಳ್ತಾ ಉಂಟು. ಹಾಗಾಗಿ ಈ ಶ್ಲೋಕ ಕೂಡ ಹೇಳುವಂಥದ್ದೇ, ಅಂದ್ರೆ ದೇವತೆಗಳ ಪೂಜೆ ಬೇಕಿಲ್ಲ, ದೇವತೆಗಳ ಪೂಜೆ ಬೇಕಿಲ್ಲ. ಯಾಕೆ ಬೇಕಿಲ್ಲ? ಯಾಕೆಂದ್ರೆ ಅದು ತಾತ್ಕಾಲಿಕ. ಇದಕ್ಕೆ ಉದಾಹರಣೆ ಹೇಗೆ ಅಂದ್ರೆ ನಾನು ಭಗವದ್ಗೀತೆ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ. ಈಗ ಒಂದು ತಂದೆ ಮಗನಿಗೆ ಎಂತ ಮಾಡ್ತಾರೆ, ಒಟ್ಟು ಕೊಡುವಂಥದ್ದು ಹಣ, ಅಂದ್ರೆ ತುಂಬಾ ಕೇಳಿದ ಕೊಡುವಂಥದ್ದು. ಈಗ ಹೆಚ್ಚಿನವ್ರು 90% ಪೇರೆಂಟ್ಸ್ ಹಾಗೆ ಮಕ್ಕಳಿಗೆ ಅಂದ್ರೆ ಮಕ್ಕಳಂದ್ರೆ ಮೊಬೈಲ್ ಕೂಡ ತೆಗೆದುಕೊಡುದು ಎಲ್ಲ, ಅಂದ್ರೆ ಒಟ್ಟು ಅವರನ್ನು ಎಂತ ಹೇಳುದು, ಮಕ್ಕಳು ಹಾಳಾಗ್ಲಿಕ್ಕೆ ದಾರಿ ತಪ್ಪಲಿಕ್ಕೆ ಹೆತ್ತವರು ಕಾರಣ. ಅದೇ ರೀತಿ ಒಟ್ಟು ಕೊಡುವಂಥದ್ದು, ಕೇಳಿದು ಕೊಡುವಂಥದ್ದು. ಮತ್ತೆ ಇನ್ನೊಂದು ತಂದೆ ಇದ್ದಾರೆ, ಅವರೆಂತ ಅಂದ್ರೆ ತುಂಬಾ ಸ್ಟ್ರಿಕ್ಟ್, ಊಟಕ್ಕೆ ಕೂಡ ಹಣ ಎಲ್ಲ ಟಿಫಿನ್ ಕೊಂಡು ಹೋಗ್ಬೇಕು, ಮತ್ತೆ ಎಷ್ಟು ಬಸ್ಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಣ, ಅಂದ್ರೆ ಎಂಥದ್ದು ಅವನಿಗೆ ಬೇಕಿದ್ರೆ ಅವರಿಗೆ ತಂದು ಕೊಡುವಂಥದ್ದು, ಇದು ಸ್ಟ್ರಿಕ್ಟ್. ಹಾಗಾಗಿ ಒಂದು ದೇವತೆಗಳು ಆ ಮೊದಲ ಕೆಟಗರಿಗೆ ನಾವು ಹೋಲಿಸಬಹುದು. ಯಾಕಂದ್ರೆ ನೀವು ಶಿವ, ಗಣಪತಿ, ದೇವಿ ಮೇನ್ ಮುಖ್ಯ, ತುಂಬ ದೇವತೆಗಳಿದ್ರೆ ಆದ್ರೆ ಅವರು ಮುಖ್ಯ ಅಲ್ಲ, ನಾವು ಮುಖ್ಯ ದೇವತೆದ ಬಗ್ಗೆ ಹೇಳ್ತಾ ಇದ್ದೇವೆ. ಇವರು ನೀವು ಹೋಗುವಾಗ ನಿಮ್ಗೆ ಕೊಡ್ತಾರೆ, ಅದ್ರ ಗ್ಯಾರಂಟಿ ಇಲ್ಲ. ಆದ್ರೆ ಕೃಷ್ಣ ಹಾಗೆಲ್ಲ, ಕೃಷ್ಣ ಯೋಚನೆ ಮಾಡಿ ಕೊಡುವಂಥದ್ದು. ಎಸ್, ಇವ ಹೇಗೆ ಉಳಿಸ್ತಾನ ನೋಡ್ತಾರೆ, ಫುಲ್ಲು ನೋಡ್ತಾರೆ, ಮತ್ತೆ ಓಕೆ ಅಂದ್ರೆ ಮಾತ್ರ ಕೊಡುವಂಥದ್ದು. ಆದ್ರೆ ಅದು ಶಾಶ್ವತ. ದೇವತೆಗಳಿಂದ ಬಂದ್ರೆ ಅದು ಶಾಶ್ವತ ಅಲ್ಲ, ಯಾಕಂದ್ರೆ ಅವರಿಗೆ ಭೌತಿಕ ಜವಾಬ್ದಾರಿ ಕೊಟ್ಟಿದ್ದಾರೆ ಲೋಕದ್ದು, ಹಾಗಾಗಿ ಅವ್ರಿಗೂ ಸ್ಯಾಂಕ್ಷನ್ ಮಾಡ್ತಾರೆ, ಅದು ಎಂತ ಹೇಳೋದು ಗ್ಯಾರಂಟಿ ಇಲ್ಲ. ಹಾಗಾಗಿ ಇಲ್ಲಿ ಹೇಳುವಂಥದ್ದೇ, ಮೋಕ್ಷದ ಬಗ್ಗೆ ಅತೀವ ಆಸಕ್ತಿ ಉಳ್ಳವರು ನಿಜಕ್ಕೂ ಅಸೂಯಪರರಾಗುವುದಿಲ್ಲ. ಭಕ್ತರು ಯಾವಾಗಲೂ ಅಸೂಯಪರರಲ್ಲ. ಈಗ ನಾವು ಕೂಡ ಹೋಗ್ತೇವೆ ಶಿವ ಟೆಂಪಲ್ಗೆ, ಹೆಚ್ಚಿನವರು ಹೇಳುದು ನೀವು ಇಸ್ಕಾನ್ನವರು ಕೃಷ್ಣ ಮಾತ್ರ ಅಂತ. ಇಲ್ಲ ಸರ್, ನಾವು ಶಿವ ಟೆಂಪಲ್ಗೆ, ನೀವು ನಮ್ಮ ಮಾಯಾಪುರಿಗೆ ಬಂದ್ರೆ ಅಲ್ಲಿ ಎಂತ ಹೇಳುದು ಈ ಶಿವರಾತ್ರಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಆದ್ರೆ ಹೇಗೆ ಅಂದ್ರೆ ನಮ್ಗೆ ನಮ್ಮ ಫೋಕಸ್ ಕೃಷ್ಣ. ಶಿವ ಕೂಡ ವೈಷ್ಣವ ಯಥಾಶಂಭು, ಅಲ್ಲಿ ಸೀಮಂತ ದ್ವೀಪ ಉಂಟು. ಈಗ ನಾನು ನಾಳೆ ಕ್ಲಾಸ್ ಮಾಡ್ತೇನೆ, ಅದರಲ್ಲಿ ಸೀಮಂತ ದ್ವೀಪಲ್ಲಿ ದೇವಿ ಬರುವಂಥದ್ದು, ಮತ್ತೆ ರುದ್ರ ದ್ವೀಪದಲ್ಲಿ ಶಿವ, ಈ ರೀತಿ ಬೇರೆ ಬೇರೆ ಉಂಟು. ಹಾಗಾಗಿ ನಮಗೆ ವಿಷಯ ಗೊತ್ತುಂಟು ಎಂತಂದ್ರೆ ಕೃಷ್ಣ ಸೆಂಟರ್ ಅಂತ. ಹಾಗಾಗಿ ನಾವು ಅಲ್ಲಿ ಹೋಗಿ ನಾವು ಕೇಳುವಂಥದ್ದು ನಿಮ್ಮಲ್ಲಿದ್ದ ಭಕ್ತಿ ಕೊಡಿ ಅಂತ. ಯಾಕೆಂದ್ರೆ ಮೈನ್ ದೇವತೆಗಳದ್ದು ತುಂಬ ಭಕ್ತಿ ಉಂಟು,
ನಿಮ್ಮಲ್ಲಿದ್ದ ಭಕ್ತಿ ಕೊಡಿ ಅಂತ ನಾವು ಕೇಳುವಂಥದ್ದು. ಆಗ ಅವರಿಗೆ ಕೂಡ ಖುಷಿ ಆಗ್ತದೆ. ಆದರೆ ಜನರಿಂದ ಮಾಡುವಂಥ ದೇವತೆಗಳೇ, ಯಾಕೆಂದ್ರೆ ಅದು ಕೆಲವರೆಲ್ಲ ಒಪ್ಪಲಿಕ್ಕೆ ರೆಡಿ ಇಲ್ಲ. ಯಾಕೆ ಒಪ್ಪಲಿಕ್ಕೆ ರೆಡಿ ಇಲ್ಲ ಅಂದರೆ ಅಷ್ಟು ಅಹಂಕಾರ. ಇದೊಂದು ಗಾದೆ ಉಂಟಲ್ಲ, ಅದು ಅಹಂಕಾರ ಎಂತಾಯ್ತಂದ್ರೆ, ಒಬ್ಬ ಸಣ್ಣ ನಿಮಗೊಂದು ಇನ್ಸ್ಟೆನ್ಸ್, ಈ ಇದೊಂದು ನಾನು ಮುಂಚೆ ಕೃಷ್ಣ ಭಜನೆ ಬರುವ ಮುಂಚೆ 15 ವರ್ಷ ಹಿಂದೆ ಒಂದರಿಂದ ನನ್ನ ಎದುರು ಒಬ್ಬ ಜಸ್ಟ್ ಒಂದು ದೊಡ್ಡ ಕಾರಿಗೆ, ಅಂದರೆ ಅದೇ ಯಾವ ಕಾರು, ಜಾಗ್ವಾರ್ ಯಾವುದೋ ಒಂದು ಕಾರು, ಪೋರ್ಷೆ ಯಾವುದೋ ಕಾರು, ಅದಕ್ಕೆ ಒಬ್ಬ ಟೂ ವೀಲರ್ ಜಸ್ಟ್ ಅಂದರೆ ಏನು ಆಗಲಿಲ್ಲ, ಜಸ್ಟ್ ಟಚ್ ಮಾಡಿದ್ದು. ಅವ ಬಂದು ಅವನಿಗೆ ಒಂದು ಸುಮಾರು ಬೈದು ಲಾಸ್ಟಿಗೆ ಅವ ಕೂಡ ಬೈದ, ಮತ್ತೆ ಅವನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಹಣ ಕೊಟ್ಟು, ಪೊಲೀಸ್ನವರಿಗೆ, ಯಾಕಂದ್ರೆ ಆ ಪೋರ್ಷೆ ಕಾರ್ ಅಂದ್ರೆ ಕೋಟಿ ಕಾರು, ಆ ಕೋಟಿದ ಕಾರ್ ಅಂದ್ರೆ ಅವನ ಹತ್ರ ಹಣ ಕೂಡ ಇರ್ಬೋದು, ಅವ ಎಕ್ಸ್ಟ್ರಾ ಹಣ ಕೊಟ್ಟು ಸರಿ ಹೊಡೀರಿ ಅಂತ. ಇದು ನೋಡಿ, ಇದೆಲ್ಲ ಅಹಂಕಾರ. ಏನಾಗ್ಲಿ, ಯಾಕೆ ನಾನು ಎದುರಲ್ಲಿ ಇದ್ದೆ, ಜಸ್ಟ್ ಸ್ವಲ್ಪ ಟಚ್ ಮಾಡಿದಷ್ಟೆ. ಆದ್ರೆ ಯಾಕೆ ಇದು? ಯಾಕೆಂದ್ರೆ ಅಹಂಕಾರ. ಅದೇ ರೀತಿ ಇದು ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ, ನೀವು ದೇವತೆಗಳ ಬಗ್ಗೆ ಈಗ ಈ ರೀತಿ ಹೇಳಿದ್ರೆ ಅವ್ರದ್ದು ಅಗತ್ಯವಿಲ್ಲ, ನೀವು ಕೃಷ್ಣನ ಇದು ಮಾಡಿ ಅಂತ ಹೇಳಿದ್ರೆ ಜನರಿಗೆಲ್ಲ ರಕ್ತ ಕುದೀತದೆ, ಸಿಟ್ಟು ಬರ್ತದೆ. ಯಾಕೆ ನೀನು ಹಾಗೆ ಹೇಳ್ತಿದ್ಯಾ? ಯಾಕಂದ್ರೆ ಪುಸ್ತಕ ವಿತರಣೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಬೇರೆ ಬೇರೆ ಜನರು ಸಿಗ್ತಾರೆ, ಆಗ ನಾವು ಕೆಲವ್ರ ಹತ್ರ ಹೇಳ್ತೇವೆ, ಯಾಕೆಂದ್ರೆ ಅದರ ಅಗತ್ಯವಿಲ್ಲ ಅಂತ ಹೇಳಿದ್ರೆ. ಯಾಕಂದ್ರೆ ನಾವು ಹೋಗುವಂಥದ್ದು ಆ ದೇವಿ ದೇವಸ್ಥಾನದ ಹೊರಗೆ ಇರುವ ನಾವು ಕೌಂಟರ್ ಸೇಲ್ ಮಾಡುವಂಥದ್ದು. ಅಲ್ಲಿ ಹೇಳುವಾಗ ಅಂದ್ರೆ ಕೃಷ್ಣನಿಗೆ ಇದು ಮಾಡಿದ್ರೆ ಎಲ್ಲವೂ ಸಲ್ತದೆ, ಯಾಕಂದ್ರೆ ಅವರ ಆಜ್ಞೆಯಲ್ಲಿ ನೋಡಿ. ನಾವು ಕೂಡ ಅಲ್ಲಿ ಹೋಗಿದ್ದೇವೆ, ಅದು ನಮ್ಮ ಪ್ರೇಯರ್ ಬೇರೆ, ಅವ್ರಿಗೆ ಕೇಳಲಿಕ್ಕೆ ಆಗುದಿಲ್ಲ, ರಕ್ತ ಎಲ್ಲ ಕುದೀತದೆ, ನೀವು ನಮ್ಗೆ ಎಲ್ಲ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇದು ಯಾಕೆ? ಯಾಕೆಂದ್ರೆ ಇದು ಅಹಂಕಾರವೇ ಎಲ್ಲವನ್ನು ನಮ್ಮ ಮಾಡುದು. ಹಾಗಾಗಿ ನಾವು ಪ್ರಭುಪಾದ ಅಂತ ಹೇಳಿದ್ರೆ, ಜಪ ಮಾಡೋದ್ರಿಂದ ನಮ್ಮ ಅಹಂಕಾರ ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಅದು ಕುದಿಯುವುದಿಲ್ಲ, ಇಲ್ಲದ್ರೆ ಅದು ಬಾಯ್ಲ್ ಆಗ್ತದೆ. ಅಂದ್ರೆ ನಾವು ಹೇಗೆ ಅಂದ್ರೆ ಬೆಂಕಿಯಲ್ಲಿ ಇದು ಮಾಡುವಾಗ ಬಾಯ್ಲ್ ಆಗ್ತದೆ, ಅದೇ ರೀತಿ ಜನರಿಗೆಲ್ಲ ಇಲ್ಲಿ ತುದಿಯಲ್ಲಿ ಉಂಟು, ನೋಡ್ತೇವಲ್ಲ. ಯಾಕೆಂದ್ರೆ ಜನರು ಎಲ್ಲರೂ ತಮ್ಮ ರಜೋಗುಣದಲ್ಲಿದ್ದಾರೆ, ಆಗುದಿಲ್ಲ. ಕೃಷ್ಣನ ಈ ವಿಷಯ ಅಂತ ಕೇಳಲಿಕ್ಕೆ ಅವರು ರೆಡಿ ಇಲ್ಲ. ಕೆಲವರೆಲ್ಲ ಎಂತ ಅಂದ್ರೆ ಎಕ್ಸ್ಟ್ರೀಮ್ ಇದ್ದಾರೆ, ನಿಮಗೆ ಹೇಳಿದ್ರೆ ಇದಾಗ್ಬೋದು. ಅಂದ್ರೆ ಪುಸ್ತಕ ವಿತರಣೆ ಬೇರೆ ಬೇರೆ, ಕೆಲವರೆಲ್ಲ ಒಂದು ಮುಖವನ್ನು ಮಾಡ್ತಾರೆ ನಮ್ಮನ್ನು ನೋಡಿ, ಅಂದ್ರೆ ಈ ಟೆರರಿಸ್ಟ್ ಅವರನ್ನ ನೋಡಿ ಮಾಡ್ತಾರಲ್ಲ, ಆ ರೀತಿ ಮಾಡ್ತಾರೆ. ಯಾಕೆ ಅಂದ್ರೆ ಅವರಿಗೆ ಅಹಂಕಾರ. ಕೃಷ್ಣನ ಮೇಲೆ ಚೂರು ಕೂಡ ಆಸಕ್ತಿ ಇಲ್ಲ. ಈ ರೀತಿ ಎಲ್ಲ ಉಂಟು. ಯಾಕಂದ್ರೆ ನಾವು ಹೊರಗೆ ಹೋಗೋ ಪ್ರಾಕ್ಟಿಕಲ್ ಜನರದ್ದು ಅದು ಗೊತ್ತಾಗ್ತದೆ ಎಂತಂದ್ರೆ ಅವರ ಇದು. ಹಾಗಾಗಿ ಮಾತ್ರ ಅವರು ಬರುವಂಥದ್ದು ಆ ಎಂತ ಹೇಳುದು ದೇವತೆಗಳ ದೇವಸ್ಥಾನಕ್ಕೆ. ಆದ್ರೆ ನಮ್ಮನ್ನು ನೋಡುವ ಅಷ್ಟು, ಯಾಕೆಂದ್ರೆ ಅವರಿಗೆ ಕೃಷ್ಣನ ಮೇಲೆ ಇದು ಎಂತ ಹೇಳುದು ಅಸೂಯೆ. ಮತ್ತೆ ನಾವೆಂತ ಹೇಳಿದ್ರೆ ಆ ದೇವತೆಗಳ ಬಗ್ಗೆ ಅಂದ್ರೆ ನಾವು ಕೆಟ್ಟದಾಗಿ ಹೇಳುವುದಲ್ಲ, ನಾವು ಹೇಳುವಂತ ಎಂತ, ನಾವು ಕೂಡ ಹೋದೆವು, ಅಡ್ಡ ಬಿದ್ದೆವು, ನಾವು ಅವ್ರ ಭಕ್ತಿ ಬಗ್ಗೆ ಕೇಳಿದೆವು ಅಷ್ಟೇ. ಅದು ಯಾಕೆ? ಅವ್ರ ಮೈನ್ ಶಿವ ಮೈನ್, ಕೃಷ್ಣ ಅವರ ಅಂಡರ್. ಈ ರೀತಿ ನಮಗೆ ಅವರು ಪಾಠ ಮಾಡ್ಲಿಕ್ಕೆ ಬರ್ತಾರೆ. ದೇವಿ ಮೈನ್, ಯಾಕೆಂದ್ರೆ ಮ್ಯಾಂಗ್ಳೂರ್ ಬೆಲ್ಟ್ ಅಲ್ಲಿ ಎಲ್ಲ ದೇವಿ ದೇವಸ್ಥಾನ ಇರುವಂತದ್ದು. ಹಾಗಾಗಿ ಈ ದೇವಿ ಮಹಾತ್ಮೆ ಯಕ್ಷಗಾನ ಆಗ್ತಾ ಇರ್ತದೆ, ಅದರಲ್ಲಿ ದೇವಿ ಮೈನ್ ಅಂತ ಉಂಟು. ಜನರು ನಿಮ್ಗೆ ಗೊತ್ತಿಲ್ಲ ದೇವಿ ಮೈನ್ ಇಲ್ಲಿ, ನಿಮ್ದು ನೀವು ಇಲ್ಲಿ ಬೇಡ, ನೀವು ಬೇರೆ ಕಡೆ ಹೋಗಿ, ಆ ರೀತಿಯಲ್ಲಿ ನಮ್ಗೆ ಅಂದ್ರೆ ನಮ್ಮನ್ನು ಹೋಗ್ಲಿಕ್ಕೆ ಹೇಳ್ತಾರೆ ಕೆಲವು ಜನ. ಈ ರೀತಿ ಎಲ್ಲ ಉಂಟು. ಹಾಗಾಗಿ ಇದು ದೇವತೆಗಳ ಸ್ವಲ್ಪ ನಾವು ಮೋಕ್ಷದ ಬಗ್ಗೆ ಅತೀವ ಆಸಕ್ತಿ ಉಳ್ಳವರು ನಿಜಕ್ಕೂ ಅಸೂಯೆಪರರಾಗುವುದಿಲ್ಲ. ಅವರು ಎಲ್ಲರನ್ನು ಗೌರವಿಸ್ತಾರೆ. ಅಂದ್ರೆ ಈ ಭಕ್ತರು ಎಲ್ಲರನ್ನು ಗೌರವಿಸ್ತಾರೆ, ಅವರಿಗೆ ಯಾರ ಮೇಲೆ ಅಸೂಯೆ ಇಲ್ಲ. ಅವರು ದೇವತೆಗಳ ಭಯಾನಕರ ಘೋರ ರೂಪಗಳನ್ನು ನಿರಾಕರಿಸಿದರು. ಆಕ್ಚುಲಿ ಈ ಕಾಲಿ ಮತ್ತೆ ಕಾಲಭೈರವ ಮತ್ತೆ ಕಾಲಿ ಎಲ್ಲ ಭಯಾನಕ ರೂಪ. ಅದನ್ನು ನಾವು ಅದರಲ್ಲಿ ಹೋಗುದಿಲ್ಲ. ಯಾಕೆಂದ್ರೆ ಈ ನಾವು ಯಾವುದು ಭಯಾನಕ ರೂಪವನ್ನು ಗೌರವಿಸುವಂಥದ್ದು, ನಾವು ಉಗ್ರ ನರಸಿಂಹಕ್ಕೆ. ನಾವು ಬೆಳಿಗ್ಗೆ ಮತ್ತು ಸಂಜೆ ನರಸಿಂಹನಿಗೆ ನಮ್ದು ಪ್ರಾರ್ಥನೆ ಉಂಟು, ಪೂಜೆ ಉಂಟು, ಮತ್ತೆ ನಾವು ನರಸಿಂಹ ಸ್ತುತಿ ಮಾಡ್ತೇವೆ. ಯಾಕೆಂದ್ರೆ ಅವರಿಗೆಲ್ಲ ಶಕ್ತಿ ಬರುವುದು ನರಸಿಂಹನಿಂದ. ಹಾಗಾಗಿ ನಾವು ಯಾಕೆ ನರಸಿಂಹನ ಮಾಡಬಾರ್ದು? ಈ ಜನರೆಲ್ಲ ಮಾಡುದು ಅವರಿಂದ ಈ ಕಾಲಭೈರವ ಮತ್ತೆ ಕಾಲಿಗೆಲ್ಲ ಪೂಜೆ ಮಾಡಿದ್ರೆ ನಿಮಗೆ ಶಕ್ತಿ ಬರ್ತದೆ. ಸರ್, ಅವರಿಗೆ ಶಕ್ತಿ ಬರುವುದು ಎಲ್ಲಿಂದ? ನರಸಿಂಹನಿಂದ. ನಾವು ನರಸಿಂಹನ ಪೂಜೆ ಮಾಡ್ತಾ ಇದ್ವಿ, ಯಾಕೆ ಮಾಡಬಾರ್ದು? ಹಾಗಾಗಿ ಜನರಿಗೆ ಇದು ಗೊತ್ತಿಲ್ಲ. ಭಗವಂತನಾದ ವಿಷ್ಣುವಿನ ಮತ್ತು ಅವನ ಸಮಗ್ರ ಅಂಶಗಳು ನೋಡಿ, ಸಮಗ್ರ ಈ ಎಲ್ಲ ಅಂಶಗಳು, ವಿಷ್ಣುವಿನ ಅಂಶಗಳು, ನರಸಿಂಹ ಎಲ್ಲ ತುಂಬಾ ಬರ್ತದೆ, ವಾಮನ ಈ ರೀತಿ ಎಲ್ಲ ಈಗ ಅಲ್ಲಿ ಹೇಳ್ತಾರೆ.
ಅತ್ಯಾನಂದದಾಯಕ ರೂಪಗಳನ್ನು ಪೂಜಿಸುತ್ತಾರೆ. ಎಸ್, ಈಗ ಭಾವಾರ್ಥಕ್ಕೆ ಬರುವ. ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಪರಮ ಪುರುಷ ಪರಮ ಪುರುಷ ಶ್ರೀಕೃಷ್ಣ ವಿಷ್ಣು ವರ್ಗಗಳ ಮೂಲ ಪುರುಷ. ಅದು ನಿಮಗೆ ಎಲ್ಲರಿಗೂ ಗೊತ್ತಿರುವ ವಿಷಯ. ಶ್ರೀಕೃಷ್ಣ ವಿಷ್ಣು ವರ್ಗಗಳ ಮೂಲ ಪುರುಷ, ಅದು 3rd ಚಾಪ್ಟರ್ ಅಲ್ಲಿ ಬರ್ತದೆ, ಹಾಗೆ ಹೇಳ್ತೇನೆ ನಿಮಗೆ. ಅವನು 2 ಭಿನ್ನ ವರ್ಗಗಳಲ್ಲಿ ತನ್ನನ್ನು ವಿಸ್ತರಿಸಿಕೊಂಡಿದ್ದಾನೆ. ಈ 2 ವರ್ಗಗಳೆಂದರೆ ಸ್ವಾಂಶ ಮತ್ತು ವಿಭಿನ್ನಾಂಶ. ಸ್ವಾಂಶ ಅಂದ್ರೆ ಕೃಷ್ಣನ ಪ್ಲೀನರಿ ಪೋರ್ಷನ್ಸ್, ಮತ್ತೆ ವಿಭಿನ್ನಾಂಶ ಅಂದ್ರೆ ಕೃಷ್ಣನ ಪ್ಲೀನರಿ ಪೋರ್ಷನ್ ಅಂದ್ರೆ ಸ್ವಾಂಶದ ಇನ್ನೊಂದು ಅಂಶ, ಅದಕ್ಕೆ ವಿಭಿನ್ನಾಂಶ ಅಂತ ಹೇಳುವುದು. ಹಾಗಾಗಿ ಈ ರೀತಿ ಉಂಟು. ವಿಷ್ಣುತ್ವ ಸ್ವಾಂಶರೇ ಪೂಜನೀಯ ಸೇವೆಯರು, ವಿಭಿನ್ನಾಂಶ ಸೇವಕರು. ಅಂದ್ರೆ ವಿಭಿನ್ನಾಂಶ ಅಂದ್ರೆ ಈ ಬ್ರಹ್ಮ ಮತ್ತೆ ಶಿವ, ಇದೆಲ್ಲ ವಿಭಿನ್ನಾಂಶ. ವಿಷ್ಣುತ್ವ ಸ್ವಾಂಶರ ಪೂಜನೀಯ ಸೇವೆಯರು. ಸರ್ವಶ್ರೇಷ್ಠ ಭಗವಂತನಿಂದ ಅಧಿಕಾರ ಪಡೆದ ದೇವತೆಗಳು ಕೂಡ ವಿಭಿನ್ನಾಂಶರೇ ಆಗಿದ್ದಾರೆ. ಅವರೆಲ್ಲ ವಿಭಿನ್ನಾಂಶ, ಅವ್ರು ಸ್ವಾಂಶ ಅಲ್ಲ. ಆದ್ರೆ ಈ ಎಂತ ಹೇಳೋದು, ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಮೊದಲ ಸಂಕರ್ಷಣೆಯಿಂದ ನಾರಾಯಣ, ಮತ್ತೆ ಆ ನಾರಾಯಣನಿಂದ 2ನೇ ಸಂಕರ್ಷಣ, ಮತ್ತೆ 2ನೇ ಸಂಕರ್ಷಣೆಯಿಂದ ಈ 3 ಪುರುಷಾವತಾರ. ಈ ರೀತಿ ಉಂಟು. ಅವರೆಲ್ಲ ವಿಷ್ಣುತತ್ವ, ಈ ಪುರುಷಾವತಾರ ಎಲ್ಲ ವಿಷ್ಣುತತ್ವ. ಸ್ವಾಂಶಗಳು ಪರಮ ಸರ್ವಶ್ರೇಷ್ಠ ಭಗವಂತನ ಅಧಿಕಾರ ಪಡೆದ ದೇವತೆಗಳು ಕೂಡ ವಿಭಿನ್ನಾಂಶ ಆಗಿದ್ದಾರೆ. ಅವರು ವಿಷ್ಣುತ್ವದ ವರ್ಗಕ್ಕೆ ಸೇರಲಾರ. ಅವರು ವಿಷ್ಣುತ್ವ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಪುರುಷನ ಮೂಲ ರೂಪದಷ್ಟೇ ಶಕ್ತಿ ಸಂಪನ್ನದಾಗಿದೆ. ನೋಡಿ, ಯಾವುದು? ವಿಷ್ಣುತತ್ವದ ಸ್ವಾಂಶಗಳು. ವಿಷ್ಣುತತ್ವದ ಸ್ವಾಂಶಗಳು ಎಷ್ಟು ಕೃಷ್ಣನಿಗೆ ಎಷ್ಟು ಶಕ್ತಿ ಉಂಟು ಅಷ್ಟೇ ಅವರಿಗೆ ಶಕ್ತಿ ಉಂಟು, ರೂಪದ ಶಕ್ತಿ ಸಂಪನ್ನರಾಗಿದೆ. ಹಾಗೆ ನಮಗೆ ಗೊತ್ತಾಗಬೇಕು ಯಾವ್ದು ಜೀವತತ್ವ, ಯಾವ್ದು ವಿಷ್ಣು ತತ್ವ ಅಂತ. ಈಗ ಬ್ರಹ್ಮ ಜೀವತತ್ವ, ಗೊತ್ತಾಯ್ತಾ? ಹಾಗಾಗಿ ಈ ದೇವತೆಗಳೆಲ್ಲ ವಿಷ್ಣು ತತ್ವ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಅವು ಆಯಾ ಸಮಯ ಸನ್ನಿವೇಶಕ್ಕನುಗುಣವಾಗಿ ವಿವಿಧ ಶ್ರೇಣಿಯ ಶಕ್ತಿಯನ್ನು ಪ್ರದರ್ಶಿಸುತ್ತವೆ. ಆ ಟೈಮಿಗೆ ತಕ್ಕಾಗಿ ಬೇರೆ ಬೇರೆ ಅವರು ಇದು ಪ್ರದರ್ಶನ ಮಾಡ್ತಾರೆ. ವಿಭಿನ್ನಾಂಶಗಳು ಸೀಮಿತವಾದ ಶಕ್ತಿ ಉಳ್ಳವು. ವಿಭಿನ್ನಾಂಶ ಅಂತಂದ್ರೆ ಅದಕ್ಕೆ ಸೀಮಿತವಾದ ಶಕ್ತಿ, ಜಾಸ್ತಿ ಶಕ್ತಿ ಇಲ್ಲ. ವಿಷ್ಣು ತತ್ವಗಳಂತೆ ಅವಕ್ಕೆ ಅಸೀಮ ಶಕ್ತಿ ಇಲ್ಲ. ಈ ವಿಷ್ಣು ತತ್ವಕ್ಕೆ ತುಂಬಾ ಅಸೀಮ ಶಕ್ತಿ ಉಂಟು. ನೋಡಿ, ಪ್ರಭುಪಾದ್ ಎಷ್ಟು ಮಕ್ಕಳಿಗೆ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮತ್ತೆ ಕೂಡ ನಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಅಟ್ಲಿ ಎಂತಂದ್ರೆ ಪ್ರಭುಪಾದ್ ಹೇಳ್ತಾರೆ, ಈ ದೇವತೆಗಳು ಮೈನ್ ಯಾವುದು, ಶಿವ, ದೇವಿ ಮತ್ತೆ ಗಣಪತಿ, ಇದೆಲ್ಲ ಶಾಸ್ತ್ರದಲ್ಲಿ ಉಂಟು. ಬ್ರಹ್ಮ, ಕೆಲವರೆಲ್ಲ ಇಲ್ಲದನ್ನು, ಶಾಸ್ತ್ರ ಇಲ್ಲದನ್ನು ಪೂಜೆ ಮಾಡ್ತಾರೆ. ಅವರಿಗೆ ಅಂದ್ರೆ ಅದನ್ನ ಬಗ್ಗೆ ಹೇಳಿದ್ರೆ ಅವರಿಗೆ ಸಿಟ್ಟು ಬರ್ತದೆ. ಒಬ್ಬ ನಾನೊಂದು 5 ವರ್ಷದ ಹಿಂದೆ ಒಂದು ಪುತ್ತೂರಲ್ಲಿ ನಾನು ಈ ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗಿದ್ದೆ. ಅಲ್ಲಿ ಒಬ್ಬರಿಗೆ ನಾನು ಹೇಳಿದ್ರು, ಅವರಿಗೆ ಸಿಟ್ಟು ಬಂತು, ನನಗೆ ಒಂದು ಬೈಲಿಗೆ ಸ್ಟಾರ್ಟ್ ಮಾಡಿದ್ರು. ನಾನಂದ್ರೆ ಎಂತ ಕೆಟ್ಟದ್ದು ಹೇಳಿಲ್ಲ, ನಾ ಹೇಳಿದ್ದು ಅದು ಶಾಸ್ತ್ರದಲ್ಲಿ ಇಲ್ಲ ಅಂತ. ನೀವು ಹೇಗೆ ಹೇಳ್ತೀರಿ? ಹೇಳಿಲ್ಲ. ನಾ ಹೇಳಿದೆ ನೀವು ತೋರಿಸಿ ಅಂತ ಹೇಳಿದ್ರು. ನಾನು ತೋರಿಸಿದಕ್ಕೆ ಅದು ಉಂಟು, ನಿಮ್ಗೆ ತೋರಿಸಿದ್ರೆ ನಾನು ಅದು ಇಲ್ಲ ಅಂತ ಆಗ್ತದ? ಆ ರೀತಿ ಅಲ್ಲ. ಅದು ಜನರಿಗೆ ಯಾವ ಶಾಸ್ತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವ್ ಹೇಳುದು ಅಂತಂದ್ರೆ ಅದು ಇಲ್ಲ, ಯಾಕೆ ನಾವು ಓದ್ತಾ ಇದ್ದೇವೆ. ನೀವು ಇದ್ದರೆ ತೋರಿಸಿ ಅಂತ ಹೇಳುವಂಥದ್ದು, ಆಗ ಅವ್ರಿಗೆ ಸಿಟ್ಟು ಬರುವಂಥದ್ದು. ಸಿಟ್ಟು ಅಂದ್ರೆ ಅದು ತಾಂಡವಾಗ್ತಾರೆ ಫುಲ್. ಹಾಗಾಗಿ ಈ ರೀತಿ ಜನರಿದೆ. ಇದೆಲ್ಲ ಅಹಂಕಾರದಿಂದ, ದಯವಿಟ್ಟು ತಿಳ್ಕೊಳ್ಳಿ. ವಿಭಿನ್ನಾಂಶ ಸೀಮಿತವಾದ ಶಕ್ತಿ ಇಲ್ಲ. ವಿಷ್ಣುತ್ವಗಳಂತೆ ಅವಕ್ಕೆ ಅಸೀಮ ಶಕ್ತಿ ಇಲ್ಲ. ಆದ್ದರಿಂದ ಪರಮ ಪುರುಷ ನಾರಾಯಣ ಸಮಗ್ರ ಅಂಶಗಳಾದ ವಿಷ್ಣುತ್ವವನ್ನು ವಿಭಿನ್ನ ಅಂಶಗಳೊಂದಿಗೆ ಎಂದು ಸಮೀಕರಿಸಬಾರದು. ಎಂತ ಮಾಡ್ತೇವೆ ಅಂದ್ರೆ ಈ ವಿಷ್ಣುತ್ವವನ್ನು ನಾವು ವಿಭಿನ್ನ ಅಂಶದೊಂದಿಗೆ ಇದು ಮಾಡ್ತೇವೆ. ಎಂತಂದ್ರೆ ಈಗ ನಾರಾಯಣ ಮತ್ತೆ ಈ ಪುರುಷಾವತಾರಗಳನ್ನು ನಾವು ಬ್ರಹ್ಮ ಶಿವನಲ್ಲಿ ಕಂಪೇರ್ ಮಾಡುವಂಥದ್ದು. ಇದು ಟೋಟಲಿ ರಾಂಗ್, ದಯವಿಟ್ಟು ರಾಂಗ್. ಇದು ಯಾರಾದರೂ ಹಾಗೆ ಮಾಡಿದರೆ ಆತ ಅಪರಾಧಿ ಎನಿಸುತ್ತಾನೆ. ಇದು ಈ 10 ಅಪರಾಧಗಳಲ್ಲಿ, ಚಾಂಡಿಂಗ್ ಈ ಜಪ ಮಾಡೋದ್ರಲ್ಲಿ 10 ಅಪರಾಧ ಉಂಟು. ಅದರಲ್ಲಿ 2ನೇ ಅಪರಾಧ ಅದೇ, ಟು ಕನ್ಸಿಡರ್ ದ ನೇಮ್ಸ್ ಆಫ್ ಡೆಮಿಗಾಡ್ಸ್ ಲೈಕ್ ಲಾರ್ಡ್ ಬ್ರಹ್ಮ ಆರ್ ಲಾರ್ಡ್ ಶಿವ. ಈಗ ಬ್ರಹ್ಮ ಮತ್ತೆ ಶಿವ ಅವರು ದೇವತೆಗಳಲ್ಲಿ ತುಂಬಾ ಉತ್ತಮ ಪೊಸಿಷನ್ ಅಲ್ಲಿ ಇದ್ದಾರೆ, ಟಾಪ್ ಮೋಸ್ಟ್ ದೇವತೆಗಳು.
ಅವರನ್ನು ವಿಷ್ಣುವಿಗೆ ಕಂಪೇರ್ ಮಾಡಿದ್ರೆ ಅದು ದೊಡ್ಡ ಅಪರಾಧ. ನೋಡಿ, ಅವರಿಗೆ ಎಂತ ಹೇಳುವಂಥದ್ದು, ಪಾಷಂಡಿ ಅಂದ್ರೆ ಅವ ದೊಡ್ಡ ಅಪರಾಧಿ ಎಂದು ಕರೆಯಲಾಗಿದೆ. ಕಲಿಯುಗದಲ್ಲಿ ಅನೇಕ ಮೂರ್ಖರು ಇಂಥ ನಿಯಮ ಬಾಹಿರವಾದ ಅಪರಾಧಗೆಯುತ್ತಾರೆ. ಎರಡು ವರ್ಗಗಳನ್ನು ಸಮನಾಗಿ ಕಾಣುತ್ತಾರೆ. ನೋಡಿ, ಕಲಿಯುಗದಲ್ಲಿ ಇಂಥವರು ತುಂಬಿ ತುಳುಕಿದ್ದಾರೆ, ತುಂಬ ಮಂದಿದ್ದಾರೆ. ಐಹಿಕ ಶಕ್ತಿಗಳೇ ಎಣಿಕೆಯಲ್ಲಿ ವಿಭಿನ್ನಾಂಶಗಳು ವಿವಿಧ ಸ್ಥಾನಗಳನ್ನು ಪಡೆದಿವೆ. ಐಹಿಕ ಶಕ್ತಿಗಳ ಎಣಿಕೆಯಲ್ಲಿ ಅಂದ್ರೆ ಈ ವಿಭಿನ್ನಾಂಶ ಸ್ಥಾನ ಪಡೆದಿವೆ. ಅವುಗಳಲ್ಲಿ ಕೆಲವೆಂದರೆ ಕಾಲಭೈರವ, ಶಂಶಾನ ಭೈರವ, ಶನಿ, ಮಹಾಕಾಳಿ ಮತ್ತು ಚಂಡಿಕ. ಇದೆಲ್ಲ ವಿಭಿನ್ನಾಂಶಗಳು. ತಮೋಗುಣ ಅತ್ಯಂತ ಕೆಳಮಟ್ಟದ ವರ್ಗದಲ್ಲಿರುವವರು ಹೆಚ್ಚಾಗಿ ಈ ದೇವತೆಗಳನ್ನು ಪೂಜಿಸ್ತಾರೆ. ನೋಡಿ, ತಾಮಸಿಕ ಜನರೆಲ್ಲ ಇದನ್ನು ಪೂಜಿಸುವವರು. ಐಹಿಕ ಸುಖಭೋಗದ ಒತ್ತಾಸೆಯಿಂದ ರಜೋಗುಣದಲ್ಲಿರುವವರು ರಜೋಗುಣದವರು ಯಾರನ್ನು ಪೂಜಿಸ್ತಾರೆ? ಬ್ರಹ್ಮ, ಶಿವ, ಸೂರ್ಯ, ಗಣೇಶ ಹಾಗೂ ಇನ್ನಿತರ ಹಲವು ದೇವತೆಗಳನ್ನು ಪೂಜಿಸ್ತಾರೆ. ಐಹಿಕ ಸತ್ವ ಗುಣದಲ್ಲಿ ನಿಜವಾಗಿ ನಿರತರಾದವರು ವಿಷ್ಣು ತತ್ವವನ್ನು ಮಾತ್ರ ಪೂಜಿಸುತ್ತಾರೆ. ನಾರಾಯಣ, ದಾಮೋದರ, ವಾಮನ, ಗೋವಿಂದ, ಅಧೋಕ್ಷಜ ಮುಂತಾದ ನಾನಾ ನಾಮರೂಪಗಳು ವಿಷ್ಣು ತತ್ವದ ಪ್ರತಿನಿಧಿಗಳು. ಹಾಗಾಗಿ ಸತ್ವಗುಣದವರು ಯಾರನ್ನು ಪೂಜೆ ಮಾಡ್ತಾರೆ, ಮತ್ತೆ ರಜೋಗುಣದವರು ಯಾರನ್ನು ಪೂಜೆ ಮಾಡ್ತಾರೆ, ತಮೋಗುಣದವರು ಯಾರನ್ನು ಇಲ್ಲಿ ಕೊಟ್ಟಿದ್ದಾರೆ. ಹರ ಬ್ರಾಹ್ಮಣರು ವಿಷ್ಣು ತತ್ವದ ಪ್ರತಿನಿಧಿಯಾದ ಶಾಲಿಗ್ರಾಮ ಶಿಲೆಯನ್ನು ಪೂಜಿಸ್ತಾರೆ. ಎಲ್ಲರೂ ಹೆಚ್ಚಿನವರು ಈ ಬ್ರಾಹ್ಮಣರು ಶಾಲಿಗ್ರಾಮವನ್ನು ಪೂಜೆ ಮಾಡ್ತಾರೆ. ಕ್ಷತ್ರಿಯ, ವೈಶ್ಯರಂತ ಕೆಲವರು ಉಚ್ಚವರ್ಣದವರು ಸಾಮಾನ್ಯವಾಗಿ ವಿಷ್ಣು ತತ್ವವನ್ನು ಪೂಜಿಸುತ್ತಾರೆ. ಸತ್ವಗುಣದಲ್ಲಿ ನಿರತರಾದ ಅತ್ಯಂತ ಅರ್ಹ ಬ್ರಾಹ್ಮಣರು ಇತರ ಪೂಜಾ ಪದ್ಧತಿಯನ್ನು ದ್ವೇಷಿಸುವುದಿಲ್ಲ. ಬ್ರಾಹ್ಮಣರು ಎಂತ ಮಾಡ್ತಾರೆ? ಇತರರ ಪೂಜೆ ಬಂದು ದ್ವೇಷಿಸುವುದಿಲ್ಲ, ಅವರು ಮಾತ್ರ ಪೂಜೆ ಮಾಡೋದು, ಅವರು ದ್ವೇಷಿಸುವುದಿಲ್ಲ. ಕಾಲಭೈರವ, ಮಹಾಕಾಳಿಯರಂತ ಭೀಕರ ರೂಪವಿದ್ದು ಸಹ ಇತರ ದೇವತೆಗಳ ಬಗ್ಗೆ ಅವರಿಗೆ ಸಕಲ ಗೌರವವಿದೆ. ನೋಡಿ, ಅವರಿಗೆ ಯಾಕೆಂದ್ರೆ ಎಲ್ಲ ಜೀವಿಗಳ ಮೇಲೆ ಗೌರವ ಉಂಟು, ಹಾಗಾಗಿ ದೇವತೆಗಳ ಮೇಲೆ ಕೂಡ ಗೌರವ ಉಂಟು. ಭಗವಂತನ ಈ ಭೀಕರ ಕೃತಿಗಳೆಲ್ಲ ವಿವಿಧ ಸನ್ನಿವೇಶಗಳಲ್ಲಿ ಸರ್ವಶ್ರೇಷ್ಠ ಭಗವಂತನ ಬೇರೆ ಬೇರೆ ಸೇವಕರೇ ಆಗಿದ್ದಾರೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ನೋಡಿ, ಅವರಿಗೆ ಗೊತ್ತುಂಟು, ಅವರು ಕೂಡ ಕೃಷ್ಣನ ಸೇವಕರಂತ ಅವರಿಗೆ ಗೊತ್ತುಂಟು. ಆದರೂ ಅವರು ದೇವತೆಗಳ ಭೀಕರ ಮತ್ತು ಆಕರ್ಷಕ ಆಕೃತಿಗಳೆರಡನ್ನು ಪೂಜಿಸುವುದಿಲ್ಲ. ಆದರೂ ಕೂಡ ಅವರು ಪೂಜಿಸುವುದಿಲ್ಲ, ಯಾಕೆಂದ್ರೆ ಅವರು ಬುದ್ಧಿವಂತರು. ವಿಷ್ಣುವಿನ ರೂಪವನ್ನು ಮಾತ್ರ ಏಕಾಗ್ರತೆಯಿಂದ ಪೂಜಿಸುತ್ತಾರೆ. ಏಕೆಂದ್ರೆ ಐಹಿಕ ಸ್ಥಿತಿಗಳಿಂದ ವಿಮೋಚನೆ ಪಡೆಯುವ ಅವರು ಶ್ರದ್ಧಾಪೂರ್ಣ ಸಂಕಲ್ಪ ಮಾಡಿರುತ್ತಾರೆ. ನೋಡಿ, ಯಾಕೆ ಅಂದ್ರೆ ಅವರಿಗೆ ಇಂದ್ರಿಯ ಸುಖ ಬೇಡ, ಐಹಿಕ ವಿಮೋಚನೆ ಬೇಕು ಅವರಿಗೆ. ಹಾಗಾಗಿ ಅವರು ಸಂಕಲ್ಪ ಮಾಡಿದ್ದಾರೆ. ನಾವು ಸಂಕಲ್ಪ ಮಾಡಲಿಲ್ಲ, ನಮಗೆ ಈ ಐಹಿಕ ಬೇಕಾದಾಗ ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ದೇವತೆಗಳಲ್ಲಿ ಸರ್ವನಾದ ಬ್ರಹ್ಮನವರೆಗೆ ದೇವತೆಗಳು ಯಾರಿಗೂ ಮುಕ್ತಿಯನ್ನು ಕರುಣಿಸಲಾರ. ನೋಡಿ, ಯಾರಿಗೆ ನಮಗೆ ಮುಕ್ತಿ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಟಾಪ್ ಮೋಸ್ಟ್ ದೇವತೆ ಅಂದ್ರೆ ಬ್ರಹ್ಮ ಅಂತೆ, ಅವನಿಗೆ ಕೂಡ ಆಗುದಿಲ್ಲ. ಹಿರಣ್ಯಕಶಿಪು ಜೀವನದಲ್ಲೇ ಶಾಶ್ವತನಾಗಲು ಘೋರ ತಪಸ್ಸನ್ನು ಆಚರಿಸಿದ. ಅವನ ಪೂಜೆಗೊಳಗಾದ ಬ್ರಹ್ಮನಿಗೆ ಅಂತ ಅನುಗ್ರಹದಿಂದ ಅವನನ್ನು ತೃಪ್ತಿಪಡಿಸಲಿಕ್ಕಾಗಲಿಲ್ಲ. ಯಾಕೆಂದ್ರೆ ನೋಡಿ, ಹಿರಣ್ಯಕಶಿಪು ತಪಸ್ ಮಾಡ್ತಾನೆ, ಲಾಸ್ಟ್ಗೆ ಹೇಳ್ತಾನೆ ನನಗೆ ಅಮರ ಆಗ್ಬೇಕು. ಬ್ರಹ್ಮ ಅಂತ ಹೇಳುದು ನಾನೇ ಅಮರ ಅಲ್ಲ, ಹಾಗಾಗಿ ಅದು ಬ್ರಹ್ಮನಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಯಾರಿಗೂ ಟಾಪ್ ದೇವತೆಗಳಿಗೆ ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಮುಕ್ತಿಪಾದನೆಂದು ಕರೆಸಿಕೊಂಡವನು ವಿಷ್ಣುನೊಬ್ಬನೇ. ಮುಕ್ತಿಪಾದ, ಈ ಮುಕ್ತಿನಾಥ್, ಈ ನೇಪಾಳದಲ್ಲಿ ಮುಕ್ತಿನಾಥ್ ಅಂತ ಉಂಟು. ಮುಕ್ತಿಪಾದ ಕೊಡ್ಲಿಕ್ಕೆ ವಿಷ್ಣುನೊಬ್ಬನೇ, ಬೇರೆ ಯಾರೂ ಅಲ್ಲ. ಪರಮ ಪುರುಷ ಮಾತ್ರ ನಮಗೆ ಮುಕ್ತಿ ಅಥವಾ ಬಿಡುಗಡೆಯನ್ನು ಕರುಣಿಸಬಲ್ಲನು. ನಮಗೆ ಮುಕ್ತಿ ಕರುಣಿಸಬೇಕಿದ್ರೆ ಆ ಪರಮ ಪುರುಷ ಮಾತ್ರ. ಐಹಿಕ ಪ್ರಪಂಚದ ಇತರ ಜೀವಿಗಳಂತೆ ದೇವತೆಗಳು ಈ ಐಹಿಕ ನಿರ್ಮಿತಿಯ ಪ್ರಳಯ ಕಾಲದಲ್ಲಿ ಲಯವಾಗಿ ಬಿಡುತ್ತಾರೆ. ನೋಡಿ, ಈ ಪ್ರಳಯ ಆಗುವಾಗ ಎಂತಂದ್ರೆ ಆ ಬ್ರಹ್ಮನ 100 ವರ್ಷ ಆಗುವಾಗ ಎಲ್ಲ ಪ್ರಳಯ ಆಗ್ತದೆ. ಆಗ ಎಲ್ಲ ದೇವತೆಗಳು ಕೂಡ ಲಯವಾಗಿ ಬಿಡುತ್ತಾರೆ. ಅವರಿಗೆ ಮುಕ್ತಿ ಇಲ್ಲ, ಅವರು ತಾವೇ ವಿಮೋಚನೆ ಪಡೆಯಲಾರದವರು. ಇನ್ನು ತಮ್ಮ ಬಗ್ಗೆ ಭಕ್ತರಿಗೆ ಮುಕ್ತಿ ನೀಡುವುದರ ಬಗ್ಗೆ ಹೇಳಬೇಕಾದ ಏನಿದೆ, ಅವರಿಗೆ ವಿಮೋಚನೆ ಇಲ್ಲ, ಮತ್ತೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗ್ತದೆ ಇಲ್ಲ. ದೇವತೆಗಳು ತಮ್ಮನ್ನು ಪೂಜಿಸುವವರಿಗೆ ತಾತ್ಕಾಲಿಕ ಲಾಭವನ್ನು ಕರುಣಿಸಬಲ್ಲರು ವಿನಃ ಅಂತಿಮವಾದಲ್ಲ. ನಾನು ನಿಮ್ಗೆ ಆಗ ಹೇಳಿದ್ದೇನೆ, ಹೇಗೆಂದ್ರೆ ಅದು ಗ್ಯಾರಂಟಿ ಇಲ್ಲ, ಕೊಡ್ತಾರೆ ದೇವತೆಗಳು, ಆದರೆ ಅದು ತಾತ್ಕಾಲಿಕ. ಈ ಕಾರಣಕ್ಕಾಗಿಯೇ ಮುಕ್ತಿ ಮಾರ್ಗದಲ್ಲಿ ಇರುವ ಸಾಧಕರು ಯಾವುದೇ ದೇವತೆಯ ಬಗ್ಗೆ ಅಗೌರವವಿಲ್ಲದವರು. ನೋಡಿ, ಈ ದೇವತೆಯ ಮೇಲೆ ಈ ಕಾರಣಕ್ಕಾಗಿ ಮುಕ್ತಿ ಮಾರ್ಗದಲ್ಲಿರುವ ಸಾಧಕರು ಯಾವುದೇ ದೇವತೆಯ ಬಗ್ಗೆ ಅಗೌರವವಿಲ್ಲದವರು ಇಲ್ಲ. ಅಂದ್ರೆ ಅವರಿಗೆ ದೇವತೆಗಳ ಮೇಲೆ ಕೂಡ ಗೌರವ ಉಂಟು.
ಉದ್ದೇಶಪೂರ್ವವಾಗಿ ದೇವತೆಗಳ ಪೂಜೆಯನ್ನು ನಿರಾಕರಿಸ್ತಾರೆ. ಯಾಕೆಂದರೆ ಅವರಿಗೆ ವಿಷ್ಣು ಪೂಜೆ ಮಾಡಿದ್ರೆ ಅದು ಸಾಕಂತ ಅವ್ರಿಗೆ ಗೊತ್ತುಂಟು, ಹಾಗಾಗಿ ಹೀಗೆ ಮಾಡ್ತಾರೆ. ಎಸ್ ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ